ಹಾಗೂ ದೀಪಜ್ಯೋತಿಯಾದ ಆ ದೇವಿ ನಮಗೆ ಅನುಗ್ರಹ ಮಾಡಿ ಮನಪೂರ್ವಕವಾಗಿ ಆ ದೇವರಲ್ಲಿ ಮಾಡತಕ್ಕಂಥ ಪ್ರಾರ್ಥನೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಸರ್ವೇಭ್ಯೋ ದೇವಿ ಸರ್ವೇಭ್ಯೋ ಬ್ರಾಹ್ಮಣೆ. ನಿರ್ಧಾರ
ಇದರೊಟ್ಟಿಗೆ ಭಕ್ತ ಜನತೆಯರು ಕ್ಷೇತ್ರದ ಹಿತೈಷಿಗಳು ಸೇರ್ತೇವೆ. ಯಾಕಂದರೆ 5 ವರ್ಷಗಳ ಹೆಂಗಾಗಿ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಬೊಕ್ಕ ಹೆಂಗಲ ಅರ್ಚಕ ವೃಂದ ಅಂತಿನ ಸಿಬ್ಬಂದಿ ವರ್ಗ ಹಿಂಗೆ ಮೂರು ನಮ್ಮನ್ನು ಸಹಕಾರ ಕೊಡ್ತೇವೆ. ಆಗಿನ ಕಾಲ ಕಡಿನ 5 ವರ್ಷಗಳ ಸುಸೂತ್ರವಾದ ಈ ಒಂದು ಕಾರ್ಯಕ್ರಮ ಮಾಡಿದರೆ ಸಾಧ್ಯ ಆಗ್ತದೆ. ಈಚೆನೆ ತುಂಬ ವರ್ಷದ ಈ ಒಂದು ಕಾರ್ಯಕ್ರಮ ನಡೆಸುತ್ತೆ. ಈ ಒಂದು ಸಂಘಟನೆಲ್ಲ ಈ ಕ್ಷೇತ್ರಗಳ ಇದರಿಂದ ನಮ್ಮ ಶಿವರಾತ್ರಿ ಪ್ರಯುಕ್ತದ ಒಂದು ಭಜನಾ ಕಾರ್ಯಕ್ರಮ ಮತ್ತೆ ಒಂದು ವೃತ್ತವನ್ನ ಮುಖಾಂತರ ಈ ಒಂದು ಭಜನೆ ನಮ್ಮ ಕಾರ್ಯಕ್ರಮ. ಈ ಭಜನೆ ಇನ್ನೇತರಿಗೂ ಆಯ್ತ ಎಲ್ಲ ಸೂರ್ಯೋದಯ ಉಂಟ ಈ ಭಜನೆ ನಡೆದು ಈ ಒಂದು ಕೆಲಸಗಳು ನಮ್ಮ ಈ ಸುಧಾರಣೆಲ್ಲ ಅಂಚನೆ ಪರಿವಾರಗಳೆಲ್ಲ ಈ ಕೆಲಸಗಳು ಭಜನೆ ಮಾಡಿದ್ರಿಂದ ಭಜನೆ ಮಾಡಿದ್ರಿಂದ ಮೂರನೆಲ್ಲ ಶಿವರಾತ್ರಿಯ ಈ ಶಿವರಾತ್ರಿ ಸಮಾರಂಭದಲ್ಲಿ ನಮ್ಮ ಸೋಮನಾಥ ಪ್ರಜಾರನ್ನು ನಡೆಸಲಿರುವ ಒಂದು ಏಕಭಜನಾ ಕಾರ್ಯಕ್ರಮವು ಕಳೆದ ಕೆಲವು ವರ್ಷಗಳಲ್ಲಿ ನಡೀತಾ ಇದ್ದಾರೆ. 8ನೇ ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಮೊದಲು ಶಿವರಾತ್ರಿ ಅಂದರೆ ಹುಡುಗಾಟ ನಡೀತಾ ಇತ್ತು. ಆದರೆ ಅದರ ಜೊತೆಗೆ ಇವರು ಹಿರಿಯರೆಲ್ಲ ಸೇರಿ ಒಂದು ಭಜನಾ ಕಾರ್ಯಕ್ರಮ ಮಾಡಿಕೊಂಡು ಭಜನಾ ಮಂಡಳಿಯನ್ನು ನಿರ್ಮಿಸಿ ಆ ಸೋಮನಾಥನ ಸನ್ನಿಧಿಯಲ್ಲಿ ಭಜನೆಯನ್ನು ಮಾಡುವುದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡರು. ಇದು ನಿಜವಾಗಿಯೂ ನಮ್ಮಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಒಂದು ಹೆಚ್ಚಿನ ಅವಕಾಶ ಸುದ್ದಿ ಸಾಧ್ಯ. ಧಾರ್ಮಿಕ ಹೆಚ್ಚಿನ ಸಮಯ ಕೊಡ್ತಾ ಇಲ್ಲ. ಹಿರಿಯರು ಸೇರಿದ ಕಾರಣ ಯುವಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ಹಿರಿಯರು ಮಾತೆಯರು 9ರಿಂದ ಈ ಭಜನಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಯಿತು. ನಾವು ಬೇಕಾಭಜನೆಗಳನ್ನು ನಾವು ಭಾಗವಹಿಸ್ತಾ ಇದ್ದೀವಿ. ಇವತ್ತು ನಮಗೆ ತಿಳಿಸ್ತಾ ಇದೆ ನಾವು ಚಿಕ್ಕದಿಂದ ನಾವು ಬೇಕಾಭಜನೆ ಮಾಡ್ತಾ ಇದ್ದೀವಿ, ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ತುಂಬ ದೈವಿಕ ಕಾರ್ಯದಲ್ಲಿ ಈ ರೀತಿ ತನ್ನನ್ನು ತಾನು ನೋಡಿಕೊಂಡು ತಾನು ತನ್ನ ಮಕ್ಕಳನ್ನು ಒಂದು ಮನೆಯವರನ್ನೆಲ್ಲ ಸೇರಿಸಿ ಈ ಥರ ಒಂದು ಈ ಸೋಮನಾಥನ ಸನ್ನಿಧಿಯಲ್ಲಿ ಮಾಡುವಂಥ ಕಾರ್ಯದಲ್ಲಿ ನಮಗೆ ಅಂದರೆ ಆ ದೇವರೇ ನಮಗೆ ದಾರಿ ತೋರಿಸಿಕೊಳ್ತಾರೆ. ಮುಂದೆ ನಮಗೆ ನಮ್ಮ ಸಂಸಾರಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಆರೋಗ್ಯವನ್ನು ಕೊಟ್ಟು ಕಾಪಾಡ್ತೇವೆ.
ಧಾರಣೆ